ಸರಕಾರಿ ಶಾಲೆಯ ಸ್ಥಿತಿಗತಿಗಳನ್ನು ತಿಳಿಸುವಂತಹ ನಮ್ಮೂರ ಶಾಲೆಯ ಮತ್ತೊಂದು ಸರಣಿಯಲ್ಲಿ ಇವತ್ತು ನಾವಿರುವಂತಹ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅರಿಯಡ್ಕ. ಈ ಶಾಲೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಇಲ್ಲಿನ ಒಂದಷ್ಟು ಸಮಸ್ಯೆಗಳಿಂದಾಗಿ ಇವತ್ತು ಇಲ್ಲಿನ ಒಂದು ತರಗತಿ ಕೊಠಡಿಯೊಳಗೆ ವಿದ್ಯಾರ್ಥಿಗಳು ಪಾಠವನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡಬಹುದು, ಇದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅರಿಯಡ್ಕ. ಶಾಲೆಯ ಒಂದು ಭಾಗದ ಕಟ್ಟಡ ಅಲ್ಲಿದ್ದರೆ ಇನ್ನೊಂದು ಭಾಗದ ಕಟ್ಟಡದಲ್ಲಿ ನಾವು ನಿಂತಿದ್ದೇವೆ. ಈ ಕಟ್ಟಡದ ಸಮಸ್ಯೆ ಏನು ಅಂತ ಹೇಳಿದರೆ, ಕಟ್ಟಡ ಶಿಥಿಲಗೊಂಡಿದೆ, ಒಂದಷ್ಟು ಗೋಡೆಗಳು ಬಿರುಕು ಬಿಟ್ಟಿದೆ. ಒಂದು ಭಾಗದ ಗೋಡೆ ಬಿರುಕು ಬಿಟ್ಟಿರುವಂತಹ ಕಾರಣ ಕಟ್ಟಡ ಕುಸಿತ ಆಗಬಹುದು ಅನ್ನುವಂತಹ ಒಂದು ಆತಂಕ ಕಾಡ್ತಾ ಇದೆ. ಹೀಗಾಗಿ ಇಲ್ಲಿನ ಮಕ್ಕಳನ್ನು ಪಕ್ಕದಲ್ಲಿರುವಂತಹ ಒಂದು ಕಟ್ಟಡಕ್ಕೆ ಸ್ಥಳಾಂತರ ಮಾಡಿರುವಂಥದ್ದು. ಸೊ ನಾವೀಗ ನಿಮಗೆ ಶಿಥಿಲ ಆಗಿದೆ, ಏನಾಗಿದೆ, ಎಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದು ತರಗತಿ ಕೊಠಡಿ. ಈ ಶಾಲೆಯಲ್ಲಿ ಸುಮಾರು 74 ವಿದ್ಯಾರ್ಥಿಗಳು 1ರಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಲೆಯ ಒಂದು ಮೂಲಸೌಕರ್ಯ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಿದರೆ ನೀವು ನೋಡಬಹುದು, ಅದು ಕಾರ್ನರಲ್ಲಿ ಗೋಡೆ ಎಷ್ಟರ ಮಟ್ಟಿಗೆ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು, ಆ ಅಂತರ ಹೆಚ್ಚಾಗ್ತಾ ಇರುವಂಥದ್ದನ್ನು ನೀವು ನೋಡಬಹುದು. ಅದೇ ರೀತಿ ಈ ಹಿಂದೆ ಕೂಡ ಹಲವಾರು ರೀತಿಯಲ್ಲಿ ಶಿಥಿಲ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಅಲ್ಲಲ್ಲಿ ತೇಪೆ ಹಚ್ಚುವಂಥ ಒಂದು ಕೆಲಸವನ್ನು ಮಾಡಿದರೂ ಕೂಡ ಕಟ್ಟಡದ ಆ ಭಾಗದ ಗೋಡೆ ಒಂದಷ್ಟು ಹೊರಭಾಗಕ್ಕೆ ವಾಲಿಕೊಂಡಿದೆ. ಹೀಗಾಗಿ ಈ ಮಳೆಗಾಲದಲ್ಲಿ ಇಲ್ಲಿ ವಿದ್ಯಾರ್ಥಿಗಳನ್ನು ಖಂಡಿತ ಕೂರಿಸಿ ಪಾಠ ಮಾಡುವಂಥದ್ದು ಸುರಕ್ಷಿತ ಅಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಶಾಸಕರು ಕೂಡ ಇಲ್ಲಿಂದ ವಿದ್ಯಾರ್ಥಿಗಳನ್ನು ತೆರವು ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಬಹುದು, ಈ ಹಿಂದೆ ಕೂಡ ಅಲ್ಲಿ ಬಿರುಕುಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ತೇಪೆಯನ್ನು ಹಾಕಿ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೂ ಕೂಡ ಬಿರುಕು, ಆ ಗೋಡೆಯ ಕಾರ್ನರನ್ನು ನೀವು ಕ್ಲಿಯರ್ ಆಗಿ ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಸರಿಸುಮಾರು 1.5ರಿಂದ 2 ಇಂಚಿನಷ್ಟು ಒಂದು ಅಂತರ ಮಧ್ಯಭಾಗದ ಗೋಡೆಯಿಂದ ಬದಿಯ ಗೋಡೆಯ ಮಧ್ಯೆ ಇದೆ ಅನ್ನುವಂಥದ್ದು. ಸೊ ಇದು ಯಾವಾಗ ಬೀಳಬಹುದು ಎನ್ನುವಂತಹ ಆತಂಕ. ಇನ್ನು ಇಲ್ಲಿನ ಶಿಕ್ಷಕರು ಹೇಳುವಂಥ ಮಾಹಿತಿ ಪ್ರಕಾರ ಕಳೆದ ವರ್ಷ ಛಾವಣಿ ಕೂಡ ಬಹಳಷ್ಟು ಶಿಥಿಲ ಆಗಿತ್ತು. ಕಳೆದ ವರ್ಷ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಛಾವಣಿಯನ್ನು ದುರಸ್ತಿ ಮಾಡುವಂಥ ಕೆಲಸ ಕೂಡ ಆಗಿತ್ತು. ಒಂದಷ್ಟು ರಾಡ್ಗಳನ್ನು ಕೂಡ ಹಾಕಿ ಒಂದು ಗೋಡೆ ಬೀಳದಂತೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗಿತ್ತು ಅನ್ನುವಂಥದ್ದು. ಆದರೆ ಈಗ ಗೋಡೆಯ ಮಧ್ಯೆ ಅಂದರೆ ಆ ಗೋಡೆಯ ಬಿರುಕು ಜಾಸ್ತಿ ಆಗ್ತಾ ಇದ್ದು ಗೋಡೆ ಕೂಡ ಕುಸಿದು ಬಿದ್ದರೆ ಈ ಮಾಡಿದಂಥ ಖರ್ಚು ಕೂಡ ವೇಸ್ಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈ ಕಟ್ಟಡ ಏನಿದೆ, ಈಗಾಗಲೇ ಗೋಡೆಯಲ್ಲಿ ಬಿರುಕು ಕಂಡು ಬಂದಿರುವಂತಹ ಕಟ್ಟಡ ಸುಮಾರು 5 ತರಗತಿ ಕೊಠಡಿಗಳನ್ನು ಹೊಂದಿರುವಂತಹ ಒಂದು ಕಟ್ಟಡ. ಒಂದು ಕಟ್ಟಡದಲ್ಲಿ ಗೋಡೆಯಲ್ಲಿ ಯಾವ ರೀತಿ ಬಿರುಕು ಕಾಣಿಸಿಕೊಂಡಿದೆ ಅನ್ನುವಂಥದ್ದನ್ನು ನೋಡಿದ್ವಿ. ಈಗ ಇನ್ನೊಂದು ಕೊಠಡಿ, ಇದು 6ನೇ ತರಗತಿ ಕೊಠಡಿ, ನೀತಿ ಕೊಠಡಿ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಶಾಲೆಯ ಪೀಠೋಪಕರಣಗಳು, ಬೆಂಚು, ಡೆಸ್ಕ್ ಎಲ್ಲವೂ ಕೂಡ ಇದೆ. ಎಲ್ಲ ಕ್ಲಾಸ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಪಾಠ ಕೇಳುವಂತಹ ಒಂದು ಸ್ಥಿತಿ ಇತ್ತು. ಸೊ ಇಲ್ಲಿ ಕೂಡ ನೀವು ನೋಡಬಹುದು, ಇಲ್ಲೂ ಕೂಡ ಎಷ್ಟು ಒಂದು ಅಂತರ ಇದೆ ಅನ್ನುವಂಥದ್ದು, ಗೋಡೆ ಆ ಕಡೆ ವಾಲಿಕೊಂಡಿರುವಂಥದ್ದು, ಗೋಡೆಯಲ್ಲಿನ ಬಿರುಕನ್ನು ನೀವು ಗಮನಿಸಬಹುದು. ಅದೇ ರೀತಿ ಇಲ್ಲೂ ಕೂಡ ಸೊ ಯಾವುದು ಕೂಡ ಮಳೆಗಾಲದಲ್ಲಿ ಸುರಕ್ಷಿತ ಅಲ್ಲ ಅನ್ನುವಂತಹ ಒಂದು ಭಾವನೆ ಇದೆ. ಹೀಗಾಗಿ ವಿದ್ಯಾರ್ಥಿಗಳನ್ನು ಪಕ್ಕದಲ್ಲಿರುವಂಥ ಒಂದು ಕೊಠಡಿಗೆ ಶಿಫ್ಟ್ ಮಾಡಿದ್ದಾರೆ. ಅದು ಹೇಗಿದೆ ಅಂತ ಹೇಳಿದರೆ, ಒಂದೇ ಹಾಲ್ನಲ್ಲಿ ವಿದ್ಯಾರ್ಥಿಗಳನ್ನು ಎಲ್ಲ ತರಗತಿಗಳನ್ನು ನಡೆಸಬೇಕಾದಂತಹ ಅನಿವಾರ್ಯತೆ. ಅದನ್ನು ಬಿಟ್ಟು ಒಂದು ರಂಗಮಂದಿರ ಮತ್ತು ಇನ್ನೊಂದು ಕೊಠಡಿ ಅಷ್ಟೇ ಇದೆ. ಆದರೆ ಎಲ್ಲರಿಗೂ ಸೂಕ್ತವಾಗಿ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿನ ಶಿಕ್ಷಕರು ಹೇಳ್ತಾ ಇರುವಂಥ ಮಾತು. ಸೊ ಇನ್ನು ಇಲ್ಲಿನ ಒಂದು ವ್ಯವಸ್ಥೆಗಳ ಬಗ್ಗೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಇಲ್ಲಿನ SDMC ಅಧ್ಯಕ್ಷರು ಏನು ಹೇಳ್ತಾರೆ, ಜೊತೆಗೆ ಸ್ಥಳೀಯರು ಏನು ಹೇಳ್ತಾರೆ, ಮಕ್ಕಳ ಪೋಷಕರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳ್ಕೊಂಡು ನಮ್ಮ ಈ ಅರಿಯಡ್ಕ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭ ಶತಮಾನೋತ್ಸವದ ಹೊಸ್ತಿಲಲ್ಲಿದ್ದೇವೆ. ನಮಗೆ ಈಗ ಶತಮಾನೋತ್ಸವ ಆಗಾಗ ಇನ್ನೊಂದು ಶಾಲೆ ನಮಗೆ ಅದರ ಶಿಥಿಲಾವಸ್ಥೆಯಲ್ಲಿ ಇದೆ. ಅದನ್ನು ನಾವು ತುರ್ತು ಒಂದು ಕಾರ್ಯಕ್ರಮ, ಶಾಸಕರನ್ನು ಕರೆಸಿ ನಾವು ಅವರಿಗೆ ಮನವಿ ಕೊಡಲು ಇಚ್ಛಿಸಿದ್ದೇವೆ.
ಆ ಪ್ರಯುಕ್ತ ನಮಗೆ ಒಂದು ಸುಸಜ್ಜಿತ ಒಂದು ಶಾಲಾ ಒಂದು 4-5 ತರಗತಿ ಕೊಠಡಿಗಳಿರುವಂಥ ಒಂದು ಕಟ್ಟಡವನ್ನು ಬೇಡಿಕೆ ಇಟ್ಟುಕೊಂಡಿದ್ದೇವೆ. ಈಗ ಈ ಮುಂಚೆ ಈ ಥರ ಸಮಸ್ಯೆ ಇತ್ತು ಅಥವಾ ಈಗ ಫಸ್ಟ್ ಈಗ ಶೀತಲ ಆಗ್ತಾ ಇರುವಂಥದ್ದು ಅಂದರೆ ಬಿರುಕು ಬಿಟ್ಟಿರುವಂಥದ್ದು? ಬಿರುಕು ಇಟ್ಟು ಒಂದು 2-3 ವರ್ಷ ಬಿರುಕು ಬಿಟ್ಟೇ ಇತ್ತು. ಈಗ ಸ್ವಲ್ಪ ಜಾಸ್ತಿಯೇ ಬಿಟ್ಟು ಒಂದು 3 ಇಂಚು 4 ಇಂಚು ಬಿಟ್ಟು ಹೋಗಿದೆ ಗೋಡೆ ಆಚೆ. ಗೋಡೆ ಅಡಿಪಾಯ ಗಟ್ಟಿ ಇಲ್ಲದಿದ್ದರೆ ಅದರ ಬಗ್ಗೆ ನಾವು ಚಿಂತಿಸಬೇಕಾಗಿದೆ. ಯಾಕಂದರೆ ಅಂದರೆ ಮಕ್ಕಳನ್ನು ಕಳಿಸಲಿಕ್ಕೆ ಪೋಷಕರು ಭಯಪಡ್ತಾರೆ. ಆದ ಕಾರಣ ಆ ಬಗ್ಗೆ ಜಾಗ್ರತೆ ವಹಿಸೋದು ಮುಖ್ಯ ಅಂತ ಅನಿಸಿಕೆ. ಈಗ ಹೊಸ ಕಟ್ಟಡ, ಹೊಸ ಬಿಲ್ಡಿಂಗ್ ಬೇಕು ಅಂತ ನಿಮ್ಮ ಬೇಡಿಕೆ? ನಮ್ಮ ಒಂದು ಹೊಸ ಬಿಲ್ಡಿಂಗ್ ನಮಗೆ ಒಂದು ಅವಶ್ಯಕತೆ ಇದೆ. ನಮ್ಮ ಈ ಅಂದರೆ ಹಳೆಯ ಶತಮಾನೋತ್ಸವ ಪ್ರಾರಂಭ ಆಗಿ ಶತಮಾನೋತ್ಸವದಲ್ಲಿದೆ. ಆದ ಕಾರಣ ನಮಗೆ ಒಂದು ಹೊಸ ಶಾಲೆ ಒಂದು ಅಗತ್ಯವಾಗಿದೆ. ಅದು ನನ್ನ ಮೊಹಮ್ಮದ್ ಹನೀಫ್ ಅಂತೇಳಿ STMC ಅಧ್ಯಕ್ಷರು. ದಶಮಾನೋತ್ಸವದ ಸಮಸ್ಯೆಯಿಂದ ನಮಗೆ ಅದು ಅಷ್ಟು ಇದಲ್ಲ. ನಮಗೆ ಈಗ ಯಾಕಂದರೆ ಮಕ್ಕಳು ಕಲಿಸುವಂಥ ಶಾಲೆಯಲ್ಲಿ ಈಗ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಕಲಿಸುವುದು ಹೇಗೆ ಅಂತೇಳಿ ನಮ್ಮ ಪೋಷಕರಿಗೆ ತುಂಬ ಭಯಪಡ್ತಿದ್ದರು. ನಾನು ತುಂಬ ಸಲ ನಾವು ನಮ್ಮ ಪಂಚಾಯತ್ ಮೆಂಬರಾದ ಹರೀಶ್ರವರು ಒಟ್ಟಿಗೆ ಸೇರಿ ಎಲ್ಲ ಕಡೆಗೆ ನಾವು ಇದಕ್ಕೆ ಮಾಹಿತಿ ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಸ್ಪಂದನೆ ಸಿಗಲಿಲ್ಲ. ಕೊಡ್ತಾ ಇದ್ದೇವೆ. 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟು ನಮ್ಮನ್ನು ಸರಿ ಮಾಡ್ತಿದ್ದರು. ಈಗ ನಮ್ಮಲ್ಲಿ ಪೋಷಕರು ಹೇಳ್ತಾ ಇದ್ದರು, ನಮಗೆ ಶಾಲೆಗೆ ಬರಲಿಕ್ಕೆ ನಾವು ಬರುವುದಿಲ್ಲ, ಶಾಲೆ ರಿಪೇರಿ ಮಾಡಿದರೆ ಇವತ್ತಿನಿಂದಲೇ ಕಡಿಮೆ ಆಗಿದೆ. ನಿನ್ನೆ ನೋಡುವಾಗ ನಮಗೆ ಅದು ಶಾಲೆ ನೋಡುವಾಗ ಇವತ್ತು ನಾಳೆ ಅಂತೇಳಿ ಬೀಳಲಿಕ್ಕಾಗಿದೆ. ಇದರ ಹೊಣೆ ಯಾರು? ನಾವು STMCನವರು ತೀರ್ಮಾನ ಮಾಡಲಿಕ್ಕೆ ನಮ್ಮಿಂದ ಆಗಲಿಕ್ಕಿಲ್ಲ. ಯಾರಾದರೂ ಸಂಬಂಧಪಟ್ಟ ಅಧಿಕಾರಿ ಅವರು ಇದ್ದರೆ ಅವರೇ ಇದಕ್ಕೆ ಹೊಣೆ ಆಗಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಇವತ್ತು ನಾವು ಇದನ್ನು ಶಾಸಕರನ್ನು ಕರೆಸಿ ಎಲ್ಲರನ್ನು ಕರೆಸಿ ಇವತ್ತು ನಾವು ಹೇಳಿ ಶಾಲೆಯನ್ನು ಕೊಡದಿದ್ದರೆ ನಾವು ಪೋಷಕರು ಸೇರಿ ನಾವು ಇಲ್ಲಿ ಇದು ಕಲಿಯುವಂಥವನ್ನು ಸ್ವಲ್ಪ ಟೈಮಿಗೆ ಒಂದು ರಜೆ ಕೊಡಬೇಕಂತೇಳಿ ನಾವು ಕೇಳ್ಕೊಳ್ತಿದ್ದೀವಿ. ಮೊಹಮ್ಮದ್. ಶಾಲೆಯ ನಾನು ಒಂದು ವರ್ಷದಿಂದ ಈಗ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೇನೆ ಇಲ್ಲಿ. ಮತ್ತು ನಾನು ಈ ಭಾಗದ ಪಂಚಾಯತ್ ಸದಸ್ಯ, ಹಾಗಾಗಿ ನಾಮಿನೇಟೆಡ್ ಸದಸ್ಯನಾಗಿದ್ದೇನೆ STMCಯ. ಹಾಗಾಗಿ ಶಾಲೆಯ ಎಲ್ಲ ಸಮಸ್ಯೆಗಳ ಬಗ್ಗೆ ಸಾಧಾರಣ ನನಗೆ ಹೆಚ್ಚಿಗೆ ಗೊತ್ತಾಗ್ತದೆ. ಯಾಕಂದರೆ ಟೀಚರ್ಸ್ ಮತ್ತು STMC ಅಧ್ಯಕ್ಷರು ಎಲ್ಲರೂ ನನ್ನ ಸಂಪರ್ಕದಲ್ಲೇ ಇದ್ದಾರೆ. 2025ಕ್ಕೆ ಶಾಲೆಗೆ 100 ವರ್ಷ ತುಂಬುತ್ತದೆ, ಶತಮಾನೋತ್ಸವ ಆಚರಿಸುವಂಥ ನಿಟ್ಟಿನಲ್ಲಿ ನಾವು ಹಿರಿಯ ವಿದ್ಯಾರ್ಥಿ ಸಂಘವನ್ನು ಕೂಡ ರಚಿಸಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗ ಶಾಲೆಗೆ ಕೂಡ ಅಷ್ಟೇ ಈಗ 25ಕ್ಕಾಗೂ ಹೊಸ ಕಟ್ಟಡ ಬೇಕು ಅನ್ನುವಂಥ ನಮ್ಮ ಬೇಡಿಕೆ ಇತ್ತು. ಆದರೆ ಇದು ಈಗ 1-2 ವರ್ಷದಿಂದ ಸ್ವಲ್ಪ ಶಿಥಿಲಗೊಂಡಿತ್ತು. ಆದರೆ ಈಗ 6 ತಿಂಗಳಿಂದ ಸಂಪೂರ್ಣವಾಗಿ ಇದು ಹದಗೆಟ್ಟಿದೆ. ಅಂದರೆ ಶಾಲೆ ನಡೆಸುವುದೇ ಕಷ್ಟ ಅನ್ನುವಂಥ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ಹಿಂದೆ ತಹಸೀಲ್ದಾರ್ ಗ್ರಾಮ ವಾಸ್ತವ್ಯದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ, ಮತ್ತು ಬೇರೆ ಎಲ್ಲ ಸರಿಯಾಗಿರುವಂಥ ಶಾಲೆಗಳಿಗೆ ಅನುದಾನ ಸಿಗ್ತದೆ, ನಮ್ಮ ಶಾಲೆಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಆಗ ತಹಸೀಲ್ದಾರ್ ಅವರು, AC ಅವರು, ಹಾಗೆ BO ಆಫೀಸಿಂದ ಕೂಡ ಅವರು ಮ್ಯಾನೇಜರ್ ಅವರು ಕೂಡ ಬಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಈ ತನಕ ಆಗಲಿಲ್ಲ. ಈ ಮಳೆಗಾಲ ಇವತ್ತೀಗ ಮಕ್ಕಳನ್ನೇ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ, ಆದಷ್ಟು ಬೇಗ ನಮಗೆ ಒಂದು 4 ರೂಮಿನ ಕಟ್ಟಡ ಬೇಕು. ಅದಕ್ಕೆ ಬೇಕಾದ ಅನುದಾನವನ್ನು ಮಂಜೂರುಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಈಗ ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? ಮತ್ತು ಈಗ 74 ಮಕ್ಕಳಿದ್ದಾರೆ ಶಾಲೆಯಲ್ಲಿ. ವ್ಯವಸ್ಥೆಗೆ ಈಗ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ, ಆದರೆ ಬೇರೆ ಏನು ವ್ಯವಸ್ಥೆ ಇಲ್ಲ. ಈಗ ಒಂದು ರಂಗಮಂದಿರ ಉಂಟು, ಅಲ್ಲಿ ಕೂತ್ಕೊಳಿಸಿದ್ದಾರೆ. ಮತ್ತು ಪಾಠ ಮಾಡುವ ಹಾಗೆ ಇಲ್ಲ. ಇಲ್ಲಿಂದ ಶಿಫ್ಟ್ ಮಾಡಿ ಕೂತ್ಕೊಳಿಸ್ಬೋದಷ್ಟೇ, ಆದರೆ ಮಕ್ಕಳಿಗೆ ಪಾಠ ಮಾಡುವಂಥ ವ್ಯವಸ್ಥೆ ಇಲ್ಲ. ಅದು ಶೀಘ್ರದಲ್ಲಿ ಆಗಬೇಕು ಅಂತ ಹೇಳುವಂಥದ್ದು. ಇಕ್ಬಾಲ್ ಹುಸೇನ್, ಇಲ್ಲಿಯ ಹಿರಿಯ ವಿದ್ಯಾರ್ಥಿ. ಮತ್ತು ಇವತ್ತು ಬೆಳಿಗ್ಗೆ ನನಗೆ STMC ಅಧ್ಯಕ್ಷರು ಮತ್ತು ಇಲ್ಲಿಯ ಸ್ಥಳೀಯರು ರಫೀಕ್ರವರು ಎಲ್ಲರೂ ಫೋನ್ ಮಾಡಿದರು. ಹೀಗೆ ಶಾಲೆ ಬಹಳಷ್ಟು ಶಿಥಿಲಾವಸ್ಥೆಯಲ್ಲಿ ಉಂಟು, ಮಕ್ಕಳಿಗೆಲ್ಲ ಬಹಳಷ್ಟು ತೊಂದರೆ ಆಗಿದೆ ಅಂತೇಳಿ. ಕೂಡಲೇ ನಾವು ಶಾಸಕರನ್ನು ಸಂಪರ್ಕಿಸಿ ಈ ಭಾಗಕ್ಕೆ ಬರಬೇಕು, ಇದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ಈ ಶಾಲೆಗೆ ಅನುದಾನ ಕೊಟ್ಟು ಸುಸಜ್ಜಿತವಾದಂತಹ ಕಟ್ಟಡ ನಮಗೆ ಕೊಡಬೇಕಂತೇಳಿ ಈಗ ಶಾಸಕರಲ್ಲಿ ಒತ್ತಾಯ ಮಾಡಬೇಕಂತೇಳಿ ನಾವೆಲ್ಲ ಈಗ ಸೇರಿದ್ದೇವೆ. ಅಲ್ಲದೆ ಈ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಹೇಳ್ಬೋದು. ಹೀಗಾಗಿ ಇದಕ್ಕಿಂತ ಮುಂಚೆ ನಮ್ಮ ಸದಸ್ಯರು ಹೇಳಿದ್ದಾರೆ, ಅಲ್ಲದೆ ನಾವೆಲ್ಲ ಹೇಳಿದ್ದೇವೆ, ಇತಿಹಾಸ ಇರುವಂಥ ಶಾಲೆಗೆ ಮಕ್ಕಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿದರೆ ಸುಸಜ್ಜಿತವಾದ ಕಟ್ಟಡ ವ್ಯವಸ್ಥೆ, ಅಧ್ಯಾಪಕರುಗಳೆಲ್ಲ ಬೇಕು. ಅಂಥ ಸಂದರ್ಭದಲ್ಲಿ ಈಗ ಕಾಂಪಿಟೇಷನ್ ಯುಗದಲ್ಲಿ ಈ ರೀತಿಯ ಒಂದು ಶಿಥಿಲಾವಸ್ಥೆಯಲ್ಲಿರುವಂಥ ಈ ಕಟ್ಟಡವನ್ನು ನೀವು ಸುಸಜ್ಜಿತವಾಗಿ ಕೊಡದಿದ್ದರೆ, ಇದಕ್ಕೆ ಅನುದಾನವನ್ನು ಒದಗಿಸಿಕೊಡದಿದ್ದರೆ ಅಂತೇಳಿ ಅಧಿಕಾರಿಗಳಲ್ಲಿ ಹೇಳುವಾಗ ಅವರು ಸಹ ಆಯ್ತಾಯ್ತು ಅಂತ ಹೇಳಿಕೊಂಡು ನೋಡಿಕೊಂಡು ಹೋದದ್ದು ಬಿಟ್ಟರೆ ಏನು ಇದಕ್ಕೆ
ಸಮಜಾಯಿಗೆ ಕೊಡಲಿಲ್ಲ, ಇದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಲಿಲ್ಲ. ಬೇರೆ ಬೇರೆ ಶಾಲೆಗಳಿಗೆ ಕಟ್ಟಡಗಳು, ಈ ಕೊಠಡಿಗಳು ಇದ್ದಂಥ ಶಾಲೆಗಳಿಗೆ ಭಾಳಷ್ಟು ಅನುದಾನ ಕೊಟ್ಟಿದ್ದಾರೆ. ನಮ್ಮ ಈ ಶಾಲೆಗೆ ಇತಿಹಾಸ ಇರುವಂಥ ಈ ಶಾಲೆಗೆ ಅನುದಾನ ಕೊಡೋದು ನಾವು ಅಧಿಕಾರಿಗಳದ್ದು ಒಂದು ಪೂರ್ಣವಾದ ಬೇಜವಾಬ್ದಾರಿ ಅಂತ ಹೇಳ್ತೇನೆ. ಅಲ್ಲದೆ ಆದಷ್ಟು ಶೀಘ್ರದಲ್ಲಿ ಈಗ ಇಲ್ಲಿಗೆ ಸೂಕ್ತವಾದಂತಹ 4-5 ಕೊಠಡಿ ಇರುವಂಥ ಒಂದು ಕಟ್ಟಡವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಬೇಕಂತೇಳಿ ಈಗ ಶಾಸಕರಲ್ಲಿ ಒತ್ತಾಯ ಮಾಡ್ತೇವೆ. ಅಲ್ಲ, ನಮ್ಮೆಲ್ಲರ ಬೇಡಿಕೆ ಅದೇ ಆಗಿರ್ತದೆ. ಇನ್ನು ಶಾಲೆಯ ಸಮಸ್ಯೆಯನ್ನು ತಿಳಿದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಈ ಶಾಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿನ ಬಿರುಕು ಬಿಟ್ಟ ಗೋಡೆಯನ್ನು, ಇಲ್ಲಿನ ಪರಿಸ್ಥಿತಿಯನ್ನು ಎಲ್ಲವನ್ನು ಕೂಡ ಅವಲೋಕನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಆದಷ್ಟು ಬೇಗ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ಕೊಡುವ ಜೊತೆಗೆ ಕ್ರಮ ಕೈಗೊಳ್ಳುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇದನ್ನು ನೋಡಿದಂಥ ಶಾಸಕರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಈ ಶಾಲೆಯಲ್ಲಿ ಒಂದೊಂದು ಕ್ಲಾಸಲ್ಲಿ ಎಷ್ಟು ಈ ಕ್ಲಾಸಲ್ಲಿ ಎಷ್ಟು ಒಂದೇ ಮೂರರಿಂದ 4 ಪಾಸ್ ಮಾಡ್ತಾರೆ. ಹಲೋ, ಯಾವುದು ಹರಿಹರಕೆ ಶಾಲೆಯಲ್ಲಿ ಇವತ್ತು ಈ ನಿರಂತರ ಮಳೆ ಬರುವ ಕಾರಣ ಗೋಡೆ ಬಿರುಕು ಬಿಡುವಂಥ ಕೆಲಸಗಳು ಆಗಿದೆ. ಇದು ಎಲ್ಲ ಕಡೆ ಮಳೆ ಬರುವಾಗ ಈ ರೀತಿ ಆಗುವುದು ಸಹಜ, ಪ್ರಕೃತಿ ವಿಕೋಪಕ್ಕೆ ಈ ಥರ ಆಗ್ತದೆ. ಇವತ್ತು ಈ ಶಾಲೆಯ ಇಲ್ಲಿ ಅಧಿಕಾರಿಗಳು ಮತ್ತು ಅಧ್ಯಾಪಕ ವೃಂದದವರು ಇದನ್ನು ಗಮನಿಸಿ ಮಕ್ಕಳನ್ನು ಕೂಡಲೇ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಕೂಡ ಮಧ್ಯಾಹ್ನ ಇವತ್ತು ಬೆಳಿಗ್ಗೆಯೇ ರಜೆ ಕೊಡಬೇಕಿತ್ತು. ಮಧ್ಯಾಹ್ನ ಡಿ ಸಿ ಅವರಿಗೆ ಫೋನ್ ಮಾಡಿ ಯಾವ ರೀತಿ ಅನಾಹುತಗಳಾಗಬಾರ್ದು, ಮಕ್ಕಳು ಬೇಗ ಮನೆಗೆ ಬರಬೇಕು, ಕೂಡಲೇ ರಜೆ ಕೊಡಬೇಕು ಮಧ್ಯಾಹ್ನ ನಂತರ ಡಿ ಸಿ ಅವರಿಗೆ ವಿನಂತಿ ಮಾಡಿದ್ದೀನಿ. ಮಧ್ಯಾಹ್ನ ನಂತರ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ನಾಳೆ ಕೂಡ ರಜೆ ಘೋಷಣೆ ಮಾಡಿದ್ವಿ. ನಾಳೆ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಈಗ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಲ್ಲ ಸಾಧಾರಣ ಶಾಲೆಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಎಲ್ಲ ಕಡೆಯೂ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಪರಿಸ್ಥಿತಿಯೇನೂ ಅಲ್ಲ, ಮಧ್ಯಮ ಪರಿಸ್ಥಿತಿಯಲ್ಲಿ ಈಗ ನಾವು ಇದ್ದೇವೆ. ಒಂದು ರೀತಿ ನೋಡೋದಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿ ಎಜುಕೇಷನ್ ಸಿಗಬೇಕು. ಪ್ರೈವೇಟ್ ಶಾಲೆಗೆ ಹೋದರೆ ಮಾತ್ರ ಇವತ್ತು ಒಳ್ಳೆಯ ಎಜುಕೇಷನ್ ಸಿಗ್ತದೆ. ತನ್ನ ಮಗ ತನ್ನ ಏನು ಕೂಲಿ ಕಾರ್ಮಿಕನು ಕೂಡ ಮಕ್ಕಳನ್ನು ಪ್ರೈವೇಟ್ ಶಾಲೆಗೆ ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸರ್ಕಾರಿ ಶಾಲೆಗೆಲ್ಲ ಗುಣಮಟ್ಟ ಅಷ್ಟೊಂದು ಕುಸಿದಿಲ್ಲ, ಚೆನ್ನಾಗಿದೆ. ಆದರೂ ಅದು ಸಾಕಾಗಲಿಕ್ಕಿಲ್ಲ, ನಾಟ್ ಅಪ್ ಟು ದ ಮಾರ್ಕ್. ನಾವು ಮುಂದಿನ ದಿವಸಗಳಲ್ಲಿ ಈ ಸಲ ನಾನು ಮೊನ್ನೆನೇ ಈ ವಿಚಾರವನ್ನೆಲ್ಲ ನಾವು ಎಲ್ಲ ಹೊಸ ಶಾಸಕರು ಏನಿದ್ದೀವಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ
ಇವಾಗಲೇ ನನ್ನ ಕ್ಷೇತ್ರಕ್ಕೆ 3,61,00,000 ರೂಪಾಯಿಯನ್ನು ತರಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅದರಲ್ಲಿ ಯಾವ ಶಾಲೆಯಲ್ಲಿ ಲ್ಯಾಬ್ ಇಲ್ಲ ಆ ಲ್ಯಾಬ್ ಕೊಡಿಸುವಂಥ ಕೆಲಸ, ಯಾವ ಶಾಲೆಯಲ್ಲಿ ಲೈಬ್ರರಿ ಇಲ್ಲ ಅಲ್ಲಿ ಲೈಬ್ರರಿ ಕೊಡುವಂಥ ಕೆಲಸ, ಎಲ್ಲಾದರೂ ಲ್ಯಾಬ್ಗೆ ಕೊಠಡಿ ಇಲ್ಲದ್ರೆ ಅದಕ್ಕೂ 18 ಲಕ್ಷ ರೂಪಾಯಿ ಕೊಡುವಂಥ ಕೆಲಸ, ಹುಡುಗಿಯರಿಗೆ ಬೇರೆ ಸಪರೇಟ್ ಟಾಯ್ಲೆಟ್ಗಳನ್ನು ಕೊಡುವಂಥ ಕೆಲಸ, ಎಲ್ಲೆಲ್ಲಿ ಬಿಲ್ಡಿಂಗ್ ಇಲ್ಲ ಅಲ್ಲಿ ಬಿಲ್ಡಿಂಗ್ ಕೊಡುವಂಥ ಕೆಲಸ, ಇದನ್ನೆಲ್ಲ ಒಟ್ಟು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 3,61,00,000 ರೂಪಾಯಿ ಈಗಲೇ ಸ್ಯಾಂಕ್ಷನ್ ಬಂದಿದೆ. ಅದರಲ್ಲಿ ಈಗ ಕಾಮಗಾರಿಯನ್ನು ಮಳೆ ನಿಂತ ಕೂಡಲೇ ಆರಂಭ ಮಾಡ್ತೀವಿ. ಯಾವ ಯಾವ ಕಡೆ ಬಿಲ್ಡಿಂಗಿನ ಅವಶ್ಯಕತೆ ಇದೆ ಅದನ್ನು ಕೂಡ ಈಗ ಪ್ರಯಾರಿಟಿ ರೇಟಲ್ಲಿ ತಗೊಂಡು ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಇಲ್ಲಿ ಏನು ಬಿರುಕು ಬಿಟ್ಟಿದೆ ಕೂಡಲೇ ಇದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಹೊಸ ಬಿಲ್ಡಿಂಗಿಗೆ ಈಗ 1-2 ತಿಂಗಳಲ್ಲಿ ಮಳೆ ಬಿಟ್ಟ ಕೂಡಲೇ ಇಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ. ಎಲ್ಲ ಕಡೆ ನಾವು ನೋಡಿದರೆ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತದೆ ಅಂದರೆ ಅದಕ್ಕೆ ಕೆಲವು ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಬೇಕು, ಇಂಗ್ಲೀಷ್ ಮೀಡಿಯಂ ಇಲ್ಲ. ನಾವು ಮಂತ್ರಿಗಳ ಹತ್ರ ಮೊನ್ನೆ ಅದನ್ನು ಅವ್ರಿಗೆ ಒತ್ತಿ ಮುಖ್ಯಮಂತ್ರಿಗಳೇ ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳುವಂಥ ಕೆಲಸವನ್ನು ಮಾಡಿದರು. ಕನ್ನಡ ಬೇಕು, ಕನ್ನಡ ಜೊತೆಯಲ್ಲಿ ಇಂಗ್ಲೀಷ್ ಕಲಿಸುವಂಥ ಕೆಲಸಗಳು ಆಗ್ತವೆ. 13,500 ಹೊಸ ಮಾಸ್ಟರ್ಗಳ ಟೀಚರ್ಗಳ ನೇಮಕ ಆಗಿದೆ. ಒಂದು ಟೆಕ್ನಿಕಲ್ ರೀಸನಲ್ಲಿ ಕೋರ್ಟಲ್ಲಿ ನಿಂತಿದೆ. ಕೋರ್ಟ್ ಇವಾಗಲೇ ಆದೇಶ ಕೊಟ್ಟಿದೆ, ನೀವು ಅದನ್ನು ಮುಂದುವರಿಸಿ, ಅವ್ರದ್ದೇನು ವೆರಿಫಿಕೇಷನ್ ಮುಂದುವರಿಸಿ ಅಂದರೆ ಈಗ ಅದು ಕೋರ್ಟ್ ಆದೇಶ ಬಂದ ಕೂಡಲೇ ಅದು ಸಬ್ಜೆಕ್ಟ್ ವೈಸು. ಈಗ ಮೊದಲೇನಾದರೂ ಟೀಚರ್ಗಳ ಮಾಸ್ ಅಪಾಯಿಂಟ್ಮೆಂಟ್ಸ್ ಆಗ್ತಾಯಿತ್ತು. ಈ ಥರ ಅಲ್ಲ. ಈಗ ಸೈನ್ಸ್ ಆದರೆ ಸೈನ್ಸು, ಮ್ಯಾಥ್ಸ್ ಆದರೆ ಮ್ಯಾಥ್ಸು, ಹಿಂದಿ ಆದರೆ ಹಿಂದಿ, ಈ ರೀತಿ ಟೀಚರ್ಗಳನ್ನು ಆಯ್ಕೆ ಮಾಡುವಂಥ ಕೆಲಸ ಆಗಿದೆ. ಅದೊಂದು ಒಳ್ಳೆಯ ಆಯ್ಕೆಯ ಪ್ರಕ್ರಿಯೆ. ಜೊತೆಯಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಮನ್ನು ಈಗ ಮಾಡುವಂಥ ಕೆಲಸ ಈಗ ಒಂದು 6 ತಿಂಗಳ ಒಳಗೆ ಅದನ್ನು ನಾವು ಒತ್ತಡ ತರ್ತಾ ಇದ್ದೀವಿ. ಕನ್ನಡದ ಜೊತೆ ಕನ್ನಡ ಫಿಕ್ಸ್, ಅದರ ಜೊತೆ ಇಂಗ್ಲೀಷನ್ನು ಕಲಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಇನ್ನೊಂದು 1-2 ವರ್ಷದಲ್ಲಿ ಎಲ್ಲ ಮಕ್ಕಳು ಕೂಡ ಸರ್ಕಾರಿ ಶಾಲೆಯನ್ನು ಹುಡುಕೊಂಡು ಬರುವಂಥ ರೀತಿಯಲ್ಲಿ ಅಲ್ಲಿ ಕೆಲಸಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಖಂಡಿತ ಇದರ ಅದಾಗಲೇಬೇಕು. ದೊಡ್ಡವನ ಮಕ್ಕಳಿಗೆ ಮಾತ್ರ ಎಜುಕೇಷನು ಇಂಗ್ಲೀಷ್ ಕಲಿತಾನೆ, ಬಡವರ ಮಕ್ಕಳು ಇಂಗ್ಲೀಷ್ ಕಲಿಬಾರ್ದು, ಕನ್ನಡದಲ್ಲಿ ಕಲಿಬೇಕಂತ ಏನಿಲ್ಲ. ಎಲ್ಲ ಭಾಷೆಗಳನ್ನು ಕಲಿಬೇಕು ಮಕ್ಕಳು ಎಲ್ಲರೂ. ಆದರೆ ಮಾತ್ರ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ. ಇಲ್ಲಂತಂದರೆ ಕೆಲವರು ಹಿಂದೆ ಇದ್ದವರು ಹಿಂದೆನೇ ಇರ್ತಾರೆ, ಮುಂದೆ ಇದ್ದವರು ಮುಂದೆ ಹೋಗ್ತಾರೆ. ಅದು ಆಗಬಾರ್ದು. ಆ ರೀತಿಯಲ್ಲಿ ಆಗುವಂಥ ಕೆಲಸ ಮಾಡ್ತೀವಿ. ಈ ಬಿಲ್ಡಿಂಗನ್ನು ತೆರವುಗೊಳಿಸಿ ಕೂಡಲೇ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈಗ ಬಂದದ್ದು 3,61,00,000 ರೂಪಾಯಿಯಲ್ಲಿ ಎಲ್ಲ ಶಾಲೆಗಳಿಗೆ ಬೇಕಾದಂಥ ಲ್ಯಾಬ್ ಇರಲಿ, ಅವರಿಗೆ ಲ್ಯಾಬ್ ಇದಿರಲಿ, ಬಿಲ್ಡಿಂಗ್ಸ್ ಇರಲಿ, ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಆರಂಭ ಮಾಡ್ತೀವಿ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕುವಂಥ ಕೆಲಸ. ನಾಳೆ ಪಬ್ಲಿಕಲ್ಲಿ ಹೋಗುವಾಗ ಯಾರಾದರೂ ಹೇಳಬೇಕು ಅದು ಸರ್ಕಾರಿ ಶಾಲೆಗೆ ಹೋಗಬೇಕು. ಕೆಲವು ಶಾಲೆಗಳು ಬಂದಾಗ್ತದೆ ಅಂತ ಜನರು ಹೇಳ್ತಾರೆ ನನ್ನ ಹತ್ರ. ಕೆಲವು ಕಡೆ ಮಕ್ಕಳ ಸಂಖ್ಯೆ ಇಲ್ಲ, ಶಾಲೆಗಳು 10 ಸಂಖ್ಯೆಗೆ 6 ಸಂಖ್ಯೆಗೆ ಕಡಿಮೆ ಆಗಿದೆ. ನಾವು KS ಇದಲ್ವಾ, KPS ಸ್ಕೂಲ್ಗಳು ಬಂದಿದೆ. ಅದರಲ್ಲಿ 4ನೇ ಕ್ಲಾಸಿನವರೆಗೆ ಇಂಗ್ಲೀಷ್ ಮೀಡಿಯಂ ಕಲಿಸ್ತಾ ಇದ್ದಾರೆ. 5ನೇ ತರಗತಿ ನಂತರ 5ನೇ ತರಗತಿ ನಂತರ ಎಲ್ಲಿ ಹೋಗಿದವರು? ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ, ಅದಕ್ಕೆ ಎಲ್ಲ ಕಡೆ ಬರ್ತಾರೆ. 5ನೇಯಿಂದ ಮುಂದೆ ಕೂಡ ಅದು ಇಂಗ್ಲೀಷಲ್ಲೇ ಕಲಿಸುವಂಥ ಕೆಲಸ ಆಗಬೇಕು. ಅದಕ್ಕೂ ನಾವು ಒತ್ತಡವನ್ನು ತಂದಿದ್ವಿ. ಮುಂದಿನ ದಿವಸಗಳು ಅದೂ ಆಗ್ತದೆ. ಆ KPS ಮಾದರಿಯಲ್ಲಿ ಶಾಲೆಗಳನ್ನು ಮಾಡಿದರೆ ಎಲ್ಲೆಲ್ಲಿ 10 ಮಕ್ಕಳು ಇದ್ದಾರೆ, 20 ಮಕ್ಕಳು ಇದ್ದಾರೆ, ಆ ಮಕ್ಕಳು ಕೂಡ ಇಲ್ಲಿಗೆ ಬಂದರೆ ಎಲ್ಲೆಲ್ಲಿ ಬಂದಾಗ್ತದೆ ಆ ಟೀಚರ್ಗಳನ್ನು ಇಲ್ಲಿ ಹಾಕಿ ಒಳ್ಳೆ ಎಜುಕೇಷನ್ ಕೊಡೋದು ವೆರಿ ಇಂಪಾರ್ಟೆಂಟು. ಶಾಲೆಗಳ ಕೌಂಟ್ ಮುಖ್ಯ ಅಲ್ಲ, ಎಜುಕೇಷನ್, ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು 50 ಶಾಲೆಗಳನ್ನು ಮಾಡಿ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಇಲ್ಲಂದ್ರೆ ವಾಟ್ ಈಸ್ ದ ಯೂಸ್? ಅಲ್ಲಿ ಏನು ನಾವು ಇದು ಮಾಡಲಿಕ್ಕೆ, ಅಚೀವ್ಮೆಂಟ್ ಮಾಡಲಿಕ್ಕಿಲ್ಲ. ಸೊ ನಮ್ಮ ಉದ್ದೇಶ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಮಕ್ಕಳು ಯಾವುದರಿಂದ ವಂಚಿತರಾಗಬಾರ್ದು. ಎಲ್ಲ ರೀತಿಯ ಇಂಗ್ಲೀಷು, ಹಿಂದಿ ಮತ್ತು ಕನ್ನಡ ಇದೆಲ್ಲ ಮಕ್ಕಳು ಕಲಿಬೇಕು ಅಂತ ನಮ್ಮ ಉದ್ದೇಶ. ನನ್ನ ಮೊದಲಿನ ಆಸೆನೇ ಅದೇ. ಅದಕ್ಕೆ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೇವೆ. ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಈ ಪ್ರಸ್ತಾವ, ಇದು ಮತ್ತು ರೇಷನ್ ಕಾರ್ಡ್ 2 ವಿಚಾರವನ್ನು ನಾನು ಮಾತಾಡ್ತೀನಿ ಅಂತ ಹೇಳುವಾಗ ಮಂತ್ರಿಗಳು ಹೇಳಿದ್ರು ಅದರ ಪರವಾಗಿ ನಾವು ಅದು ಕೆಲಸ ಮಾಡ್ತಾ ಇದ್ದೀವಿ, ನೀವು ಇನ್ನೊಂದು ಸಲ ಆಗದಿದ್ದರೆ ಅದಕ್ಕೆ ಪರವಾಗಿ ಮಾತಾಡಿ, ಈಗ ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ಹಿಂದಿನ ಸರ್ಕಾರ ಮಾಡೋದನ್ನು ನಾವು ಮಾಡ್ತೀವಿ, ನಮಗೆ ಸಮಯಾವಕಾಶ ಕೊಡಿ ಅನ್ನೋ ವಿಚಾರವನ್ನು ಹೇಳಿದ್ರು. ಮುಂದಿನ ಸಮಯದವರೆಗೆ ಮುಂದಿನ 6 ತಿಂಗಳವರೆಗೆ ಇದರಲ್ಲಿ ಏನೇ ಡೆವಲಪ್ಮೆಂಟ್ ಇಲ್ಲ ಅಂತಾದರೆ ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ಮಾತಾಡುವಂಥ ಕೆಲಸವನ್ನು ಮಾಡ್ತೇವೆ.
ಈಗ 3,61,00,000 ಅದಕ್ಕೆ ವಿಂಗಡಣೆ ಏನಾದರೂ ಆಗಿದೆ ಅಥವಾ ಅದು ಆಲ್ರೆಡಿ ವಿಂಗಡಣೆಯಾಗೇ ಬಂದಿದೆ. ಎಲ್ಲಿ ಯಾವ ಶಾಲೆಯಲ್ಲಿ ಲೈಬ್ರರಿ ಇಲ್ಲ ಅದಕ್ಕೆ ಲೈಬ್ರರಿಗೆ 3,20,000 ಕೊಡ್ತಾರೆ ಬುಕ್ಕಿಗೆ ಮಾತ್ರ. ಅಲ್ಲಿ ಲೈಬ್ರರಿ ಕೊಠಡಿ ಇಲ್ಲ ಅಂತಂದರೆ ಅದಕ್ಕೆ 16 ಲಕ್ಷ ಕೊಡ್ತೀವಿ. ಯಾವ ಶಾಲೆಯಲ್ಲಿ ಲ್ಯಾಬ್ ಇಲ್ಲ ಅವರಿಗೆ 4 ಲಕ್ಷ ಚಿಲ್ಲರೆ ಬರ್ತದೆ ಲ್ಯಾಬ್ ಮೆಟೀರಿಯಲ್ ಪರ್ಚೇಸ್ ಮಾಡಿ. ಇಲ್ಲ ಅಲ್ಲಿ ಬಿಲ್ಡಿಂಗ್ ಇಲ್ಲದ್ರೆ ಪುನಃ 16 ಲಕ್ಷ ಅದಕ್ಕೆ ಬರ್ತದೆ. ಟಾಯ್ಲೆಟ್ ಇಲ್ಲದ್ರೆ ಮಹಿಳೆ ಹುಡುಗಿಯರ್ದಿದ್ರೆ ಹುಡುಗರಿದ್ರೆ ಅದಕ್ಕೆ ದುಡ್ಡು ಬರ್ತದೆ. ಎಲ್ಲ ಇದು ಡಿಸ್ಟ್ರಿಬ್ಯೂಟೆಡ್. ಯಾಕಂದರೆ ಇಲ್ಲಾಂತಂದರೆ ಅವ್ರವ್ರ ದುಡ್ಡು ಮಾಡಲಿಕ್ಕೆ ನೋಡ್ತಾರೆ. ಇದು ಅಲ್ಲಿ ಅವನಿಗೆ ಅದೇ ಶಾಲೆ ಕೊಠಡಿ ಇದ್ದರೆ ಅದಕ್ಕೆ ಒಂದು ಟಾಯ್ಲೆಟ್ ಹಾಕೋದು, ಅಲ್ಲಿ ಅದನ್ನು ಯಾರ್ಯಾರೋ ತಿಂದು ಬಿಡೋದು, ಅದು ಯಾವುದೋ ಒಂದು ಸಂಸ್ಥೆಗೆ ಕಾಂಟ್ರಾಕ್ಟ್ ಕೊಡೋದು, ಅದನ್ನು ಇನ್ನೂ ಆಗೋದಿಲ್ಲ. ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇನ್ನು ಆಡಲಿಕ್ಕೂ ಬಿಡೋದಿಲ್ಲ. ಅದು ಯಾವ ಶಾಲೆಗೆ ಸೇರಬೇಕು ಅದು ಸೇರುವಾಗಿ ನೋಡ್ಕೊಳ್ತೀವಿ. 4 ತಿಂಗಳ ಹಿಂದೆ ಅನುದಾನ ಬಂದಿತ್ತಂತೆ ಈ ಬಿಲ್ಡಿಂಗ್ 2 ಲಕ್ಷ. ಅದು 2 ಲಕ್ಷ KRDL ಮುಖಾಂತರ ಬಂದಿದೆ. 2 ಹಂಚು ತೆಗೆದು ಇಟ್ಟು ಹೋಗಿದ್ದಾನೆ. ಕೆಳಗಡೆ ಗೋಡೆ ಸರಿ ಇಲ್ಲ, ಮೇಲ್ಗಡೆ ಹಂಚು ಸರಿ ಮಾಡಿದರೆ ಏನು ಪ್ರಯೋಜನ? ಒಟ್ಟು ಅಂದರೆ ನಾವು ಮಾಡಿದ ಹಾಗೆ ತೋರಿಸ್ಬೇಕು, ಇವರು ತಗೊಂಡ ಹಾಗೆ ತೋರಿಸ್ಬೇಕು. ಈ ರೀತಿಯ ಕೆಲಸಗಳಾಗಿದೆ. ಇದರಲ್ಲಿ BO ಇಲ್ಲಂದರೆ ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಡೈರೆಕ್ಟ್ ಅಲ್ಲಿಂದ ಬಂದವರು, ಯಾರೋ ಒಂದು ಏಜೆನ್ಸಿ ಬರ್ತಾನೆ, ಅದು ಅಡ್ಜಸ್ಟ್ಮೆಂಟ್ ಆಗಿ ಬಂದದ್ದೆಲ್ಲ ನೋಡುವ ಗೊತ್ತಾಯಿಲ್ಲ. ಗೋಡೆನೇ ಇಲ್ಲ, ಮಾಡಿ ರಿಪೇರಿ ಮಾಡೋ ಅವಶ್ಯಕತೆ ಏನು? ನಾವು 2 ಹಂಚು ಹಾಕಿದ್ರೆ ಆಯ್ತಲ್ಲ, ಹಾಕಿ 2 ರೀಪ್ ಹಾಕಿ ಹೋಗಿದ್ದಾರೆ. ಇನ್ನೂ ಅದಕ್ಕೆಲ್ಲ ಅವಕಾಶ ಕೊಡುವ ಸಂಗತಿಗಳಿಲ್ಲ. ನಾವು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಮಾಡಲಿಕ್ಕೂ ಬಿಡೋದಿಲ್ಲ. ಕೆಲಸ ನಿಂತರೂ ಪರವಾಗಿಲ್ಲ, ಅಂಥ ವಿಚಾರಗಳು ಮುಂದೆ ಆಗೋದಿಲ್ಲ. ಮುದ್ರೆ ಹೇಳಿಲ್ಲ. ಸರ್, ಈಗ ಶಿಕ್ಷಕರ ಕೊರತೆ ಇದೆ ಸರ್, ತುಂಬ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಈಗ. ಖಂಡಿತ ಇಲ್ಲ, ಶಿಕ್ಷಕರ ಕೊರತೆ ಎಲ್ಲಿಯೂ ಇಲ್ಲ. ಬೇಕಾದಷ್ಟು ಕಡೆ ಬೇಕಾದಷ್ಟು ಶಿಕ್ಷಕರನ್ನು ತಗೊಂಡಿದ್ದಾರೆ. ಅವರಿಗೆ ಟೆಂಪರರಿ ಆಗಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಈಗ 13,500 ಜನ ಬಂದರೆ ಎಷ್ಟೋ ಜನ ಟೆಂಪರರಿ ಆಗಿ ತಗೊಂಡು ಅವರಿಗೆ ಕೆಲಸ ಇಲ್ಲದಂತೆ ಆಗ್ತದೆ. ಅದು ತೊಂದರೆ ಇಲ್ಲ. ಆದರೂ ಎಲ್ಲ ಅವ್ರು ಬಂದ ಕೂಡಲೇ ಬೇಕಾದಷ್ಟು ಜನ ಬರ್ತಾರೆ. ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನೋಡಿ, ಈಗ ಒಂದು ಹೊಸ ಕಾನೂನು ಬಂದಿದೆ. ಒಬ್ಬ ಅಧ್ಯಾಪಕ 20 ಗಂಟೆ ಪಾಠ ಮಾಡಬೇಕು. ಮೊದಲು 15 ಗಂಟೆಯಿಂದ 20 ಗಂಟೆ ಪಾಠ ಮಾಡಬೇಕು ಅಂತೇಳಿ. ಈಗ ಒಂದು ಕಡೆ ಒಂದು ಹಿಂದಿ ಟೀಚರ್ ಇದೆ ಅಂತ ತಿಳ್ಕೊಳ್ಳಿ. ಅವರನ್ನು ಈ ಶಾಲೆಯಲ್ಲಿ 3 ದಿವಸ ಮಾಡ್ತೀವಿ, ಇನ್ನೊಂದು ಶಾಲೆಯಲ್ಲಿ 3 ದಿವಸ ಮಾಡ್ತೀವಿ. ಅದು ಮಾಡಬೇಕು ಅವರು. ನೋಡಿ, ಅಧ್ಯಾಪಕರು ಕೂಡ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಸಂಬಳ ಕೊಡೋದಲ್ಲ ಸರ್ಕಾರದ ಒಂದು ಲಿಮಿಟೇಷನ್. ಒಂದು ಇಂಗ್ಲೀಷ್ ಮಾಸ್ಟರ್ ಇದ್ದಾರೆ, ಅವರು ಇಂಗ್ಲೀಷೇ ಕಲಿಸುವವರು. ಅವರು 10 ಗಂಟೆ ಒಂದು ವಾರದಲ್ಲಿ 10 ಗಂಟೆ ಒಂದು ಶಾಲೆಯಲ್ಲಿ ಮಾಡ್ತಾರೆ, ಇನ್ನೊಂದು ಶಾಲೆಗೆ 10 ಗಂಟೆ ಆಗ್ತದೆ. ಅವ್ರಿಗೆ ಏನಾಗ್ತದೆ, ಊರಿನವ್ರಿಗೆ ಮತ್ತು ಪಕ್ಕದವ್ರಿಗೆ ಎಂಕಲ್ಲು ನಮ್ಮ ಟೀಚರನ್ನು ಬೇರೆ ಕಡೆ ಮಾಡಿದರು. ಅದು ಆಗಲ್ಲ. ಅವರು ಕೆಲಸ ಮಾಡಬೇಕು. ನಾನು ಶಾಸಕ, ನನಗೆ ಸಂಬಳ ಕೊಡೋದಿಲ್ವಾ? ನಾನು ಕೆಲಸ ಮಾಡಬೇಕು. ನಾನು ಹೋಗಿ ಅಲ್ಲಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ, ನಾನು ಈಗ ನಿಮ್ಮ ಸೇವಕನೇ. ನನಗೆ ಸರ್ಕಾರದಿಂದ 90,000 ರೂಪಾಯಿ ಸಂಬಳ ಬರ್ತದೆ. ಏನಕ್ಕೆ? ಕಾರಲ್ಲಿ ತಿರುಗಲಿಕ್ಕೆ, ಕೆಲಸ ಮಾಡಲಿಕ್ಕೆ. ನನ್ನ ಕೆಲಸ ಏನು? ವಿಧಾನಸಭೆಯಲ್ಲಿ ಮಾತಾಡಬೇಕು, ಕಾನೂನು ಮಾಡಬೇಕು, ಜನಗಳಿಗೆ ತೊಂದರೆ ಆಗೋದ್ರ ಪರವಾಗಿ ನಿಲ್ಲಬೇಕು, ದುಡ್ಡು ಮಾಡಲಿಕ್ಕೆಲ್ಲ ಇರುತ್ತದೆ. ಇದಕ್ಕೆ ಕೆಲಸ ಮಾಡಲಿಕ್ಕೆ ಅದನ್ನು ಮಾಡುವಂಥ ಕೆಲಸ ಆಗಬೇಕು. ಟೀಚರ್ಗಳು ಎಲ್ಲೆಲ್ಲ ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಅವರು ಕೆಲಸ ಮಾಡಬೇಕು. ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ಅದು ಟೀಚರ್ಗಳು ಎಲ್ಲಿ ಕೊಡ್ತಾ ಇದ್ದರೆ ನನ್ನ ಹತ್ರ ಹೇಳಿ ನಾನು ಕಲಿಸ್ಕೊಳ್ತೀನಿ. ನಿಮಗೆ ಎಷ್ಟು ಟೀಚರ್ ಬೇಕು? ಆದರೆ 50 ಮಕ್ಕಳು ಇರೋದು 9 ಟೀಚರ್ ಬೇಕು ಅಂತ ಹೇಳಿದ್ರೆ ಕೊಡಲಿಕ್ಕೆ ಆಗೋದು, ಅದು ಆಗೋದಿಲ್ಲ. ಅದಕ್ಕೆ ರೇಷಿಯೋ ಇದೆ, ಕ್ಯಾಲ್ಕುಲೇಷನ್ ಇದೆ, ಅದರ ಪ್ರಕಾರ ಕೊಡುವಂಥ ಕೆಲಸ ಮಾಡುತ್ತೆ. ಪರಿಶೀಲನೆ ಮಾಡಿದ್ದಾರೆ. 5 ಕೊಠಡಿಗಳು ಬಿರುಕು ಬಿಟ್ಟಿವೆ. ಅದರ ಬಗ್ಗೆ ಅದು ಕೂಡಲೇ ಅದನ್ನು ತೆರವು ಮಾಡಿ ಹೊಸ ಕಟ್ಟಡದ ಒಂದು ಕಟ್ಟಬೇಕು ಎಂಬ ಒಂದು ಮಾರ್ಗದರ್ಶನ ನಮಗೆ ನೀಡಿದ್ದಾರೆ. ಅವರ ಮಾರ್ಗದರ್ಶನಂತೆ ನಮ್ಮ ಇಲಾಖೆ ಅತ್ಯುತ್ತಮವನ್ನು ಕೆಲಸವನ್ನು ಮಾಡಬೇಕು. ಶಿಕ್ಷಕರು ಅವರು ಹೇಳಿದಾಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಲ್ಲಿ ಉತ್ತಮ ಕಲಿಕೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಮಟ್ಟಿಗೆ ಸಹಕಾರ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಬಂದು ಇಲ್ಲಿ ಈ ಒಂದು ಸಾರ್ವಜನಿಕರ ಮನವಿಯನ್ನು ಸ್ವೀಕರಿಸಿ ನಮ್ಮ ಇಲಾಖೆಗೆ ಒಂದು ಹೊಸ ಕಟ್ಟಡಗಳು ಅಥವಾ ಈಗಾಗಲೇ ಅವರು ತಿಳಿಸಿದ ಹಾಗೆ 13,61,00,000 ಈ ಒಂದು ಅನುದಾನ 3,61,00,000 ರುಗಳ ಒಂದು ಅನುದಾನವನ್ನು ನಮಗೆ ಕೊಡಮಾಡಿ ನಮ್ಮ ಮಕ್ಕಳ ಕಲಿಕೆ ಬಿಟ್ಟು ಮಕ್ಕಳ ಕಲಿಕೆಗೆ ಪೂರಕವಾದಂಥ ವಾಚನಾಲಯ, ಪ್ರಯೋಗಾಲಯ ಈ ವ್ಯವಸ್ಥೆಯನ್ನು ಈಗ ತ್ವರಿತವಾಗಿ ಅನುಮೋದನೆ ಕೊಟ್ಟು ಬಿಡುಗಡೆ ಮಾಡಿಸಲಿಕ್ಕೆ ಸಹಕರಿಸಿದಂಥ ಅವರಿಗೆ ಇವತ್ತು ನಮ್ಮ ಇಲಾಖೆ ಪರವಾಗಿ ವಿಶೇಷವಾದಂಥ ಕೃತಜ್ಞತೆ. ಇದಿಷ್ಟು
ಹರಿಹಡ್ಕ ಶಾಲೆಯಲ್ಲಿ ಕಂಡುಬಂದಿರುವಂಥ ಸಮಸ್ಯೆ ಜೊತೆಗೆ ಭೇಟಿಯನ್ನು ಕೊಟ್ಟಿರುವಂಥ ಶಾಸಕರು ಹೇಳಿರುವಂಥ ಮಾತುಗಳು, ಅನೇಕ ಕಡೆಗಳಲ್ಲಿ ಕಟ್ಟಡ ಇರುತ್ತೆ ಆದರೆ ವಿದ್ಯಾರ್ಥಿಗಳಿರುವುದಿಲ್ಲ. ಆದರೆ ಇಲ್ಲಿ ಸುಮಾರು 74 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಆದರೆ ಸೂಕ್ತವಾದ ಕಟ್ಟಡದ ಕೊರತೆ ಇದೆ ಅನ್ನುವಂಥದ್ದು. ಸೊ ಈಗಾಗಲೇ ಶಾಸಕರು ಹೇಳಿದ್ದಾರೆ 3,61,00,000 ರೂಪಾಯಿ ಅನುದಾನ ಬಂದಿದೆ, ಅದನ್ನು ಎಲ್ಲಿಗೆಲ್ಲ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಿಗೂ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ. ಸೊ ಆ ನೆಲೆಯಲ್ಲಿ ಪ್ರಯತ್ನಗಳಾಗಲಿ, ಆ ಮೂಲಕ ಶಾಲೆಗಳಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದು ಶಾಲೆಗಳು ಅಭಿವೃದ್ಧಿಯಾಗಲಿ, ಆ ಮೂಲಕ ವಿದ್ಯಾರ್ಥಿಗಳ ಕನಸು ನನಸಾಗುವಂತಹ ಕೆಲಸಗಳಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಧನುಷ್ ಪುತ್ತೂರು, ಶ್ರೀಶೇಖರ್ ಕಜಮಾರ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.